ಸುಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಗ್ರಾಮಲಿನ ಮುಟ್ಟಿನ ಬಂಟ್ವಾಳ ಪ್ರಜಾಧ್ವನಿ ಯಾತ್ರೆಗೆ ಬಂಟ್ವಾಳದ ಪುಂಚಮೇಡು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊರ್ದು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಚಾಲನೆ ಕೊಡ್ತಿರು. ಕಾಂಗ್ರೆಸ್ ಪಕ್ಷದ ನಿಲಿಟ್ಟು ಬಂಟ್ವಾಳ ಕ್ಷೇತ್ರದೋರ್ಮೇಡು ಮಾರ್ಚ್ 17-14 ದಿನ ಕ್ಷೇತ್ರದೋರ್ಮೇಡು ಸಂಚಾರ ಮಲ್ಪನ ಗ್ರಾಮಲಿನ ಮುಟ್ಟುನ ಬಂಟ್ವಾಳ ಪ್ರಜಾಧ್ವನಿ ಯಾತ್ರೆಗೆ ಬಂಟ್ವಾಳದ ಪುಂಚಮೇಡು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊರ್ದು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಚಾಲನೆ ಕೊರಿಯರು. ಹರೀಶ್ ಕುಮಾರ್ ಪಾತಿರ್ದು ಬಿಜೆಪಿ ಸರ್ಕಾರದ್ದು ಭ್ರಷ್ಟಾಚಾರನು ವೈಭವದ ರೀತಿ ತೋಜವನ ಕಾರ್ಯಲು ನಡೆತೊಂದುಂಡು ದೂರಿಯರು. ದುಮ್ಮದ ಮಂತ್ರಿ ಬೀರಮ್ಮನತ್ರೈ ಪಾತಿರ್ದು ಬಿಜೆಪಿ ಆಡಳಿತಡು ಬೊಕ್ಕ ಕಾಂಗ್ರೆಸ್ ಉಪ್ಪನಗ ಆಯ್ನ ಅಭಿವೃದ್ಧಿ ಕಾರ್ಯನ ಬಗೆಟ್ಟು ತೂಕುದು ತೋಡ ಆಯ್ನ ಅಗತ್ಯ ಎದುರಾತನು. ಪಶ್ಚಿಮ ವಾಹಿನಿ ಯೋಜನೆಗೆ ಮೂಲ ಕಾರಣ ಕಾಂಗ್ರೆಸ್ ಸರ್ಕಾರ ಆಂಡ ಆ ಬಗೆಟ್ಟು ಜನಗಳಿಗೆ ಮಾಹಿತಿ ಕೊರತೆ ಉಂಡು ಎಂದು ಅರ್ಪಂಡರು. ಬಂಟ್ವಾಳ ವೆಂಕಟರಮಣ ದೇವಸ್ಥಾನ, ಅಗ್ರಹಾರ ಇಂಗ್ರೇಜಿ, ಬಂಟ್ವಾಳ ತೀರ್ಥಪೇಂಟೆ, ಜುಮ್ಮಾಪಳ್ಳಿ, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಡು ಪೂಜೆ ಸಂದಾದ ಯಾತ್ರೆ ಶುರುವಾಡು. ಕೆಪಿಸಿಸಿ ಕಾರ್ಯಂತರು ಹಿನಾಯತ್ ಅಲಿ, ಪ್ರಚಾರ ಸಮಿತಿದ ಪೃಥ್ವಿರಾಜ್, ನಾಯಕಿಯರು ಪಿಯೂಷ್ ಎಲ್ ರಾಡ್ರಿಗಸ್, ಚಂದ್ರಪ್ರಕಾಶ್ ಶೆಟ್ಟಿ, ಸುದೀಪ್ ಕುಮಾರ್ ಶೆಟ್ಟಿ, ಬೇಬಿ ಕುಂದರ್, ಪದ್ಮಪ್ರಸಾದ್ ಜೈನ್ ಈ ಪೊರ್ತುಡಿತ್ತರು. ಪಶ್ಚಿಮ ವಾಹಿನಿ ಯೋಜನೆ ಬರ್ತದೆ ಎಂಕ್ಲಿಗೆ ಉಳಿಪಾಡ್ದು ಭಂಡಾರ ಕೊರೆ ಬರೆಯ ಸಾಧ್ಯ ಜೀವನ ಒಂದು ಪಾತ್ರ ಪಂಡದು ಎಂಕ್ಲಿಗೆ ಸೇತುವೆದ ಅಗತ್ಯ ಉಂಡು. ಎಂಕ್ಲಿಗೆ ಒಂದು ನೀರು ಉಂತಾರೆ ಅಣೆಕಟ್ಟು ಆ ಸಂದರ್ಭಡು ನೆಕ್ಕಿನ ಇಡೀ ಜಿಲ್ಲೆಗೆ ಪಶ್ಚಿಮ ವಾಹಿನಿ ಯೋಜನೆ ಎತ್ತಿನಲ ಯೋಜನೆದು ಈ ಜಿಲ್ಲೆದ ಜನಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಪರಿಹಾರ ರೂಪಡು ಪರ್ಯಾಯವಾದ ಒಂದು ವ್ಯವಸ್ಥೆ ಆವಡು ಮಾಡೋದು ಹರೀಶ್ ಕುಮಾರ್ ಯಾನು ಸಿದ್ದರಾಮಯ್ಯ ಮನವಿ ಕೊನ್ನ ಒಂದು 10-50 ಜನ ಮುಖಂಡರು ಸಿದ್ದರಾಮಯ್ಯ ಬಜೆಟ್ ಮಲ್ಪನಾಗ ಎಂಗೆ ಹೋಯಿನ ಸಂದರ್ಭಡು ಶುರೂತ 300 ಕೋಟಿನ ಬಿಡುಗಡೆ ಮಲ್ತ ಪಶ್ಚಿಮ ಯೋಜನೆ ಶುರುವಾಯಿತು. ಇನಿ ಅವು ಅವರು ನೂತು ಬಂದಿದ್ದಾರೆ ಯಾನ್ ಮಂటే 300 ವರ್ಷ ಕೊರಡು. ಪ್ರಥಮವಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂಜಿ ಪರೊಂದು ಪೋಣದಾಂಡ ಎರಡನೇದಾದ ಇನಿ 4 ವರ್ಷದ నుంచి ಇತ್ತರಂಚಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೆಲೆ ಏರಿಕೆ ಬುಕ್ಕ ಭ್ರಷ್ಟಾಚಾರ, ಈ ಸರ್ಕಾರದ ಬೆಲೆ ಏರಿಕೆ ಬುಕ್ಕ ಭ್ರಷ್ಟಾಚಾರ ಒಂದು ಎರಡನೇ ವಿಚಾರ. ಮೂಜಿನ ವಿಚಾರ ದಾನೆ ಬಂಡ ಇನ್ನೀತ ನಮ್ಮ ಇನಿ ಕ್ಷೇತ್ರದಾದ್ಯಂತ ಕೊರಂದಿಪ್ಪನಂಚಿತ್ನ ಇತ್ತ ಬಿಡುಗಡೆ ಮಲ್ತರಂಚಿತ್ನ ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಪಕ್ಷದ ಈ ಮೂಜಿ ವಿಚಾರ ನಮ್ಮ ಪ್ರತಿ ಒಂಜಿ ಬೂತುಡ್ಲ ಇಲ್ಲಡೆ ಕೊರಪುರಂಚಿತ್ನ ವ್ಯವಸ್ಥೆ ಮಲ್ತಂದಾಂಡ ವಿಧಾನಸಭಾ ಚುನಾವಣೆ ನಮಕ್ಕೆ ಕಾಂಗ್ರೆಸ್ ಪಕ್ಷನು ಗೆದ್ದವರ ಖಂಡಿತ ದಾಲ ಕಷ್ಟ. ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಕ್ರಮಲು ನಡೆತೊಂದುಂಡು. 4ನೇ ದಿನದ ಧಾರ್ಮಿಕ ಸಭೆಟ್ಟು ಬೋಳೂರು ಶ್ರೀ ಅಮೃತಾನಂದಮಯಿ ಮಠತ್ತ ಶ್ರೀ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಆಶೀರ್ವಚನ ಕೊರಿಯರು. ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಡೆತೊಂದಿದ್ದು ನಿಚ್ಚಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡೆತೊಂದುಂಡು. 4ನೇ ದಿನದ ಧಾರ್ಮಿಕ ಸಭೆಟ್ಟು ಬ್ರಹ್ಮಕಲಶ ಸಮಿತಿದ ಸದಸ್ಯರು ಆಶಾ ಕಿರಣ್ ರೈ ಮಾತಿರೆಲ್ಲ ಎತ್ಕೊಂಡಿರು. ಬೋಳೂರು ಶ್ರೀ ಅಮೃತಾನಂದಮಯಿ ಮಠದ ಶ್ರೀ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಆಶೀರ್ವಚನ ಕೊರಿಯರು. ಆಧ್ಯಾತ್ಮಿಕತೆ ಅಂದ್ರೆ ಬೆಳಿಗ್ಗೆ 20 ನಿಮಿಷ ಧ್ಯಾನ, ಪೂಜೆ, ಅರ್ಚನೆ ಅದು ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ನಾವು ಪ್ರತಿನಿತ್ಯ ಒಂದು ದಿವಸದಲ್ಲಿ ಮಾಡುವಂಥ ಪ್ರತಿ ಕರ್ಮದಲ್ಲಿ ಕೂಡ ನನ್ನನ್ನು ನಾನು ಹೇಗೆ ಅಳವಡಿಸ್ತಾ ಇದ್ದೇನೆ ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ, ಅದು ಅದರ ಮರ್ಮ, ಅದು ಅದರ ತಿರುಳು. ಕೆನರಾ ಕಾಲೇಜ್ ಉಪನ್ಯಾಸಕಿ ಪ್ರಮೀಳಾ ರಾವ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ದೇವಯಜ್ಞ ಅಂತ ಹೇಳಿದ್ರೆ ಅಗ್ನಿಗೆ ಸಮರ್ಪಣೆ ಮಾಡಿ ಆ ಅಗ್ನಿಯಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು ದೇವಯಜ್ಞ. ಅದೇ ರೀತಿ ಪಿತೃಯಜ್ಞ ಅಂತ ಹೇಳಿದ್ರೆ ಪಿತೃಗಳಿಗೆ ನಾವು ಕೊಡುವಂತಹ ತರ್ಪಣ, ಅವರ ಆಶೀರ್ವಾದ ಬಹಳ ಮುಖ್ಯ, ಅದು ಪಿತೃಯಜ್ಞ. ಅದೇ ರೀತಿ ಭೂತಯಜ್ಞ ಅಂತ ಇದೆ. ಅಂತ ಹೇಳಿದರೆ ಊಟ ಮಾಡುವ ಮೊದಲು ಸ್ವಲ್ಪ ಅನ್ನವನ್ನು ನಾವು ಯಾವುದೇ ರೋಗಾದಿಗೆ ದೀನರಿಗೆ, ದಲಿತರಿಗೆ, ಹೀಗೆ ಏನು ಒಂದು ಕಾಗೆಗಳಿಗೆ, ಪಕ್ಷಿಗಳಿಗೆ ಅಂತ ತೆಗೆದಿಡುವಂತಹ ಕ್ರಮ ಇದೆಯಲ್ಲ, ಅದು ಭೂತಯಜ್ಞ ಅಂತ ಹೇಳ್ತೇವೆ.
ಒತ್ತು ಮೇಯರ್ ಶ್ರೀಮತಿ ಪೂರ್ಣಿಮಾ ಗುರುಕಾರ್ಯ ವಹಿಸಲಿದ್ದರು. ಚಿತ್ರಾಪುರ ಮಠದ ಕಿರಿಯ ಸ್ವಾಮೀಜಿ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆಟ್ಟಿದ್ದರು. ಮಹಾನಗರ ಪಾಲಿಕೆ ಸದಸ್ಯರು ಸುಮಿತ್ರಾ ಕರಿಯ, ವೇದಾವತಿ, ಶಾಂತಾ ಉಮೇಶ್ ಕರ್ಕೇರ, ಹೇಮಾ ಕೇಶವ, ಸುರೇಖಾ ಎನ್ಆರ್ ಪಾಲ್ಗೊಂಡಿರು. ಕರಾವಳಿ ಪ್ರದೇಶಡು ಗುರುವಾರ ಪಗಿಲಿಡಿ ಮುಗಲಾದಿತ್ತದು ವಿಪರೀತ ಸೆಕೆ ಬೇಗ ಪುನಃ ಹೆಚ್ಚಾದಿತ್ತಂಡು. ಶುಕ್ರವಾರಲ ದಕ್ಷಿಣ ಕನ್ನಡ, ಒಡಿಪು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಡು ಕೆಲವು ಕಡೆಟು ಬೆಚ್ಚಗಾಳಿ ಬೀಜುನ ಸಾಧ್ಯತೆ ಉಂಡು ಹವಾಮಾನ ಇಲಾಖೆ ದುಂಬತ್ತ ಜಾಗ್ರತೆ ಪಂತಡು. ಕರಾವಳಿ ಪ್ರದೇಶಡು ಗುರುವಾರ ಪಗಿಲಿಡಿ ಮುಗಲಾದಿತ್ತದು ವಿಪರೀತ ಸೆಕೆ ಬೇಗ ಪುನಃ ಹೆಚ್ಚಾದಿತ್ತಂಡು. ಶುಕ್ರವಾರಲ ದಕ್ಷಿಣ ಕನ್ನಡ, ಒಡಿಪು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಡು ಕೆಲವು ಕಡೆಟು ಬೆಚ್ಚಗಾಡಿ ಬೀಜುನ ಸಾಧ್ಯತೆ ಉಂಡು ಹವಾಮಾನ ಇಲಾಖೆ ದುಂಬತ್ತ ಜಾಗ್ರತೆ ಪಂತಂಡು. ಒಂಜೆರಡು ಕಡೆಟು ಬರ್ಸಬರ್ಪುನ ಸಾಧ್ಯತೆಲ ಉಂಡು ಸೂಚನೆ ಕೊಡ್ತುಂಡು. ಮಾರ್ಚ್ 13-14 ಉತ್ತರ ಕನ್ನಡ, ಒಡಿಪು, ದಕ್ಷಿಣ ಉಳನಾಡದ ಚಿಕ್ಕಮಗಳೂರು ಬೊಕ್ಕ ಕೊಡಗು ಜಿಲ್ಲೆಯಲ್ಲಿಡು ತುಂತುರು ಬರ್ಸಬೂರುನ ಸಾಧ್ಯತೆ ಉಂಡು. ಗುರುವಾರ ಪಣಂಬೂರುಡು 38.8, ಕಾರವಾರ 38.6, ಹೊನ್ನವರಡು 38.2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚ ತಾಪಮಾನ, ಮಡಿಕೇರಿಡು 21.7 ಕಮ್ಮಿ ತಾಪಮಾನ ದಾಖಲಾತುಂಡು. ಕುಡ್ಲಾ ತಾಲೂಕು ಕಿಂಜಾರು ತೋಕೂರು ಪೇಜಾವರ ಬಿಲ್ಲವ ಸಮಾಜ ಸೇವಾ ಸಂಘದ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಮೂರ್ತಿ ಪೆರಪ ಪ್ರತಿಷ್ಠೆ ಬೊಕ್ಕ 108 ಕಳಶ ಮೈಪುನ ಕಾರ್ಯಕ್ರಮ ಗುರುವಾರ ನಡೆತಂಡು. ಕುಡ್ಲಾ ತಾಲೂಕು ಕಿಂಜಾರು ತೋಕೂರು ಪೇಜಾವರ ಬಿಲ್ಲವ ಸಮಾಜ ಸೇವಾ ಸಂಘದ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಮೂರ್ತಿ ಪೆರಪ ಪ್ರತಿಷ್ಠೆ ಕಲಶಾಭಿಷೇಕ ಕಾರ್ಯಕ್ರಮಗಳು ಮಾರ್ಚ್ 5 ಒರ್ಮಮುಟ್ಟ ನಡೆತಂಡು. ಕರಿನಾಯಿತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಪೂಜೆ ಮಲ್ತದು ಮೆರವಣಿಗೆಡು ಮಂದಿರಗು ಕನತಿನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಮೂರ್ತಿನು ಗುರುವಾರ ಪ್ರತಿಷ್ಠೆ ಮಲ್ತೆರು. ಗುರುಕ್ಲಿನ ಮೂರ್ತಿಗೂ 108 ಕಲಶ ಮೈತದು ಪ್ರಸನ್ನ ಪೂಜೆ ಮಲ್ತೆರು. ಕೆಂಜಾರು ತೋಕೂರು ಗ್ರಾಮದ ಸುತ್ತಮುತ್ತದ ಬೊಕ್ಕ ಪರವೂರ ಭಕ್ತರು ಪಾಲ್ಗೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಇಂಬು ನಟ್ಟೊಂಡೆರು. ಪೇಜಾವರ ಬಿರುವಿರ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಬೇತೆ ಬೇತೆ ಕ್ಷೇತ್ರ ವಲಯದ ಬಿರುವಿನ ನಾಯಕಿಯರು ಈ ಪೊರ್ತೊಡಿದ್ದರು. ಪೇಜಾವರ ಬಿಲ್ಲವ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಟಿ ರಾಮ ಪೂಜಾರಿ, ಮರ್ಯಾದಿ ಗುರುಕಾರ್ಯರಾಯಿನ ಕೃಷ್ಣಪ್ಪ ಪೂಜಾರಿ, ಕೆಂಜಾರ್ ಖಾನ, ಮಹಾಬಲ ಸಾಲಿಯಂದೋಟ, ಪ್ರಧಾನ ಕಾರ್ಯಂತರು ವಸಂತ ಪೂಜಾರಿ ಅಗ್ರಹಾರ, ಪಣವದ ಗುರುಕಾರ್ಯರು ದಿನೇಶ್ ಕುಮಾರ್ ಶಾಂತಿಗುಡ್ಡೆ, ಸಂಚಾಲಕಿಯರು ಲೋಕೇಶ್ ಕೋಟ್ಯಾನ್, ಮರ್ಯಾದಿ ಸಂಚಾಲಕಿಯರು ಜಗನ್ನಾಥ ಸಾಲಿಯನ್ ಕರಂಬಾರ್, ಶ್ರೀನಿವಾಸ ಕರ್ಕೇರ ಕಲ್ಲಕಂಡ, ಲೆಕ್ಕ ಪರಿಶೋಧಕಿಯರು ಭುಜಂಗಾಟಿ ಪೂಜಾರಿ ಪಡ್ಪು, ಭಜನಾ ಸಮಿತಿ ಗುರುಕಾರ್ಯರು ಗಣೇಶ್ ಪೂಜಾರಿ ನಿರ್ಮುಂಜೆ, ಒತ್ತು ಗುರುಕಾರ್ಯರು ಪದ್ಮನಾಭ ಪೂಜಾರಿ, ದೇವಸ ಪೂಜೆ ಮಲ್ಪುನ ಪ್ರಸಾದ್ ಕೆಂಜಾರ್ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿದ್ದರು. ಉಳ್ಳಾಲ ದರ್ಗದ ಆಡಳಿತಕ್ಕೂ ಸಂಬಂಧಪಟ್ಟದು ವಕ್ಫ್ ಕಾಯ್ದೆಯನ್ನು ಮೀರಿದು ಹೊಸ ಆಡಳಿತ ಸಮಿತಿ ಕಟ್ಟದನೊಂದು ಉಳ್ಳಾಲ ಸೈಯದ್ ಮದನಿ ದರ್ಗದ ಗುರುಕಾರ್ಯರು ಅಬ್ದುಲ್ ರಶೀದ್ ಸುದ್ದಿಕೂಟಡು ದೂರ್ದೇರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಗುರುಕಾರ್ಯರು ಅಬ್ದುಲ್ ರಶೀದ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತಿರ್ದು ಉಳ್ಳಾಲ ದರ್ಗದ ಆಡಳಿತಕ್ಕೂ ಸಂಬಂಧಪಟ್ಟದು ವಕ್ಫ್ ಕಾಯ್ದೆಯನ್ನು ಮೀರಿದು ಹೊಸ ಆಡಳಿತ ಸಮಿತಿ ಕಟ್ಟದನೆಂದು ದೂರ್ದೇರು. ಸುಮಾರು 20,000 ಸದಸ್ಯರಿತ್ತನಲ್ಲ ವಕ್ಫ್ ಅಧಿಕಾರಿಗಳು ಜನ ಲೆಕ್ಕದಿಪ್ಪಂದೆ ಬಜಿ 3,000 ಎನ್ನುತ್ತಿರುವ ತಾಜಿ ಜನತಾ ಸದಸ್ಯತ್ವವನ್ನು ದುಂಬುದಿದ್ದು ಓಟು ನಡಪಾವಣೆಗೆ ಎದುರಾದ ಎಂಟ್ಲಿನ ಆಡಳಿತ ಸಮಿತಿ ಹೈಕೋರ್ಟ್ ಬೊಕ್ಕ ರಾಜ್ಯ ವಕ್ಫ್ ಟ್ರಿಬ್ಯುನಲ್ ಕೇಸ್ ಪಾಡ್ದಿತ್ತದು. ಈ ಕೇಸ್ ಇತ್ಯರ್ಥ ಆಪಣಿಡಿದ ದುಂಬೆ ಓಟು ನಡಪಾದನು ಅಂಚಾದ ಈ ಓಟು ಕಾನೂನುಗು ಪಿದ ಇಂದು ಅಬ್ದುಲ್ ರಶೀದ್ ಪಂಡೆರು ಬೀಗ ಪೊಲಿತದು ಆಫೀಸ್ದ ಉಲೈ ಪೊಗ್ಗುದು ಸಭೆ ನಡಪಾದನು. ಈ ಬಗೆಟ್ ಪೊಲೀಸರಿಗೂ ದೂರು ಕೊಲ್ಲುಂಡಲ್ಲ FIR ಪಾಡ್ತಿಜೇರು. ರಡ್ಡು ಕೂಟಲಿನ ಮೇಲಾಟುಡು ದರ್ಗಡ್ ಕಾನೂನು ದಾಂತಿನ ಓಟು ನಡೆತದು. ವಾರಿ ಇತಿಹಾಸ ಒಪ್ಪುನ ಈ ದರ್ಗಾ ದೇಶ ಪಿದೈ ದೇಶಲಿಡು ಪುದರ್ ಪೋತುಂಡು. ಒವ್ವೇ ಕೂಟ ಸಂಘಟನೆಲಿನ ಪ್ರಭಾವಗು ಬೂರಂದೆ ಸೌಹಾರ್ದ ಆಡಳಿತ ನಡಪಾಯಿನ ಪರಂಪರೆ ಇಂಕ್ಲಿನ ಆಡಳಿತ ಸಮಿತಿಗುಂಡು. ಆಂಡ ಇತ್ತದ ಬುಳಿಚಿಲಡು ಸಂಘರ್ಷದ ಸ್ಥಿತಿ ಉಂಡಾತಂಡು. ದೆತ್ತ ಪಿರವು ವಕ್ಫ್ ರಾಜ್ಯ ಗುರುಕಾರ್ಯರು ಶಾಫಿ ಸಾದಿ ಬೊಕ್ಕ ಕೆಲವು ಪ್ರಭಾವದ ವ್ಯಕ್ತಿಲಿನ ಕುತಂತ್ರ ಉಂಡುಂದು ಅಬ್ದುಲ್ ರಶೀದ್ ದೂರಿಯರು. ಸಮಿತಿದ ಪಣವದ ಗುರುಕಾರ್ಯರು UK ಇಲಿಯಾಸ್,
ಅರೇಬಿಕ್ ಟ್ರಸ್ಟ್ ಕಾರ್ಯಂತರ ಆಸಿಫ್ ಅಬ್ದುಲ್ಲಾ, ಸದಸ್ಯರು ಫಾರೂಕ್ ಉಳ್ಳಾಲ, ಕೆಎನ್ ಮಹಮ್ಮದ್ ಸುದ್ದಿ ಕೊಟ್ಟಡಿದ್ದರು. ಉಳ್ಳಾಲ ದರ್ಗಾವು ಸೌಹಾರ್ದತೆ ಮತ್ತು ಅಭಿವೃದ್ಧಿಗೆ ಹೆಸರಾದಂಥ ಒಂದು ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ ಈಗ ಹೊಸತಾಗಿ ಉಳ್ಳಾಲ ದರ್ಗಾದ ಮೇಲೆ ಒಂದು ಸರ್ವಾಧಿಕಾರ ಧೋರಣೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿಯವರು ಅನಧಿಕೃತವಾಗಿ ಚುನಾವಣೆಯನ್ನು ಹೇರಿ ಉಳ್ಳಾಲದಲ್ಲಿ ಅಶಾಂತಿಗೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಕ್ಫ್ ರೂಲ್ಸನ್ನು ಮೀರಿಕೊಂಡು ನಮ್ಮ ಮೇಲೆ ಚುನಾವಣೆ ಹೇರಿದ್ದಕ್ಕಾಗಿ ಅವರನ್ನು ನಾನು ಖಂಡನೀಯವಾಗಿ ಖಂಡಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಈ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ಈ ಹಿಂದಿನ 1918ರಲ್ಲಿ ಜಸ್ಟಿಸ್ ನಾಗರತ್ನಂ ಅವರು ನೀಡಿದ ತೀರ್ಪಿನ ವಿರುದ್ಧ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ಈಗ ನಡೆದಂಥ ಈ ಚುನಾವಣೆ ಇದು ಅಗೌರವಾದಂಥ, ಇದಕ್ಕೆ ಒಂದು ಖೇದಕರವಾದಂಥ, ಸಮಂಜಸವಲ್ಲಾದಂಥ ಚುನಾವಣೆ ಆಗಿದೆ. ಈ ಬಗ್ಗೆ ಚುನಾವಣಾ ತಕರಾರನ್ನು ವಕ್ಫ್ ಬೋರ್ಡ್ಗೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ನಾವು ಜಾವೆ ಸಲ್ಲಿಸಿರುವಾಗ, ಪ್ರಕರಣ ತೀರ್ಪಿಗೆ ಬಾಕಿ ಇರುವಾಗ ಈ ರೀತಿ ಚುನಾವಣೆ ನಡೆಸಿದ್ದು ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಚುನಾವಣೆ ಹಿಂದೆ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದಂಥ ನಮ್ಮ ಮೌಲಾನಾ ಸಾಫಿ ಸೈದಿಯವರು ಅವರೊಂದು ಗುಂಪಿಗೆ ಸೇರಿದ ಒಬ್ಬ ವ್ಯಕ್ತಿಯಾದ ಕಾರಣ ದಕ್ಷಿಣ ಕನ್ನಡ, ನಮ್ಮ ಉಳ್ಳಾಲ ದರ್ಗಾ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಮಸೀದಿ ದರ್ಗಾಗಳಲ್ಲಿ ಈ ರೀತಿಯ ಪ್ರಭಾವವನ್ನು ಬೀರಿ ಅಲ್ಲಿ ಕೂಡ ಬಿಕ್ಕಟ್ಟನ್ನು ಮಾಡುವಂಥದ್ದು ಈ ಹಿಂದೆ ಪತ್ರಿಕೆಗಳಲ್ಲಿ ಬಹಿರಂಗವಾದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಆಗ್ರಹ ಕಾನೂನು ಪ್ರಕಾರವಾದಂಥ ನ್ಯಾಯಯುತವಾದಂಥ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಅಥವಾ ಕಾನೂನು ಮೀರಿಕೊಂಡು ಇವರು ಯಾವ ರೀತಿಯ ಕೆಲಸವನ್ನು ಮಾಡಬಾರ್ದು. ಉಚ್ಚ ನ್ಯಾಯಾಲಯದ ತೀರ್ಪುವರೆಗೆ ಇವರು ಸುಮ್ಮನೆ ಇರಬೇಕು, ಕಾನೂನನ್ನು ಪಾಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಇರ್ಬೋದು, ಇಲ್ಲದಿದ್ದರೆ ಈ ರೀತಿ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಆಗದೇ ಇರಲಿಕ್ಕೆ ಕಾರಣ ಪ್ರಭಾವಿ ವ್ಯಕ್ತಿಗಳು ಅದರ ಹಿಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಕ್ಷಿ ಆಗ್ತದೆ. ಎರಡೆರಡು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು ನಮ್ಮದು ಒಂದು ಪುಸ್ತಕದ ಒಂದು ಹಗರಣ ಇತ್ತು, ಇನ್ನೊಂದು ಮೊನ್ನೆ ಬೀಗ ಹೊಡೆದ ಪ್ರಕರಣ. ಎರಡು ಪ್ರಕರಣ ಕೂಡ FIR ಮಾಡಲಿಕ್ಕೆ ಪೊಲೀಸರು ರೆಡಿ ಇಲ್ಲ. ಆದ ಕಾರಣ ಇದರ ಹಿಂದೆ ಪ್ರಭಾವಿಗಳು ಇದ್ದಾರೆ ಅಂತೇಳಿ ಶಂಕೆ ಉಂಟಾಗ್ತಾ ಇದೆ. ಉಡುಪಿ ಜಿಲ್ಲೆ ಕಾರ್ಲ ತಾಲೂಕುದ ಬೋಳ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವಸ್ಥಾನಡು ಹೊಸ ಬ್ರಹ್ಮರಥ ಸಂಪ್ರೋಕ್ಷಣೆ ಬ್ರಹ್ಮರಥೋತ್ಸವ ಬೋಳದ ಆಯನೋತ್ಸವ ಮಾರ್ಚ್ 5 ಮುಟ್ಟ ನಡೆತೊಂದಿತ್ತದು. ಗುರುವಾರ ರಥ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ಬ್ರಹ್ಮರಥೋತ್ಸವ ನಡೆತನು. ಉಡುಪಿ ಜಿಲ್ಲೆ ಕಾರ್ಲ ತಾಲೂಕುದ ಬೋಳ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವಸ್ಥಾನಡು ಹೊಸ ಬ್ರಹ್ಮರಥ ಸಂಪ್ರೋಕ್ಷಣೆ ಬ್ರಹ್ಮರಥೋತ್ಸವ ಬೋಳದ ಆಯನೋತ್ಸವ ಮಾರ್ಚ್ 5 ಮುಟ್ಟ ನಡೆತೊಂದಿತ್ತದು. ಗುರುವಾರ ರಥ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ಬ್ರಹ್ಮರಥೋತ್ಸವ ಅಟ್ಟಣೆ ಆದಿತ್ತಡು. ಕಾಂಡೆ ತೇರು ಪ್ರತಿಷ್ಠೆ ಮಲ್ತದು, ತೇರಡು ಕಲಶ ಮೈತದು, ಪ್ರಸನ್ನ ಪೂಜೆ ಮಲ್ತೇರು. ಪಂಚವಿಂಶತಿ ಕಲಶ ಅಧಿವಾಸ ಹೋಮ ನಡಪಾದ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವರಿಗೂ ಕಲಶ ಮೈತಿರು. ಮಧ್ಯಾಹ್ನ ಮಾ ಪೂಜೆ ನಡಪಾದ ದೇವರನ ಬಲಿ ಪಿದಾಡಿಂಡು. ದರ್ಶನ ಬಲಿಯಾದ ದೇವರು ತೇರು ಏರಿಯರು. ಊರು ಪರವೂರ ಭಕ್ತರು ಉಚ್ಚೆಯಡು ಪಾಲ್ದೆತ್ತಂಡಿರು. ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರು ವಿನಯ್ ಪಿ ಶೆಟ್ಟಿ, ಬ್ರಹ್ಮ ತೇರು ಕಟ್ಟುನ ಸಮಿತಿದ ಗುರ್ಕಾರ್ಯರು ಬಿ ರಘುರಾಮ ಕೆ ಶೆಟ್ಟಿ, ಮರ್ಯಾದೆ ಗುರ್ಕರ್ಯರಾಯನ ಬಿ ಸುಬ್ಬಯ್ಯ ವಿ ಶೆಟ್ಟಿ, ಬಿ ರಾಮಚಂದ್ರ ಹೆಗ್ಡೆ, ನಾರಾಯಣ ಶೆಟ್ಟಿ, ಪೂಜೆ ಮಲ್ಪುನ ಶಂಕರ್ ಭಟ್ ಬೊಕ್ಕ ಸೋದರರು, ಕಾರ್ಯಂತರು ಬಾಲಾಜಿ ಬಿ ಶೆಟ್ಟಿ, ಪಣವದ ಗುರ್ಕಾರ್ಯರು ಸುಭಾಷ್ ಶೆಟ್ಟಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿದ್ದರು. ಮಧ್ಯಾಹ್ನ ಮಲ್ಲ ಮಟ್ಟದ ನೊಪ್ಪುಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ರಾತ್ರಿ ತೇರಡು ಪೂತ ಪೂಜೆ ಕರಿತು ನೇರ್ದು ಬೊಕ್ಕ ಊರು ಪರವೂರ ಭಕ್ತರು ಸೇರ್ದು ತೇರೊಯ್ತರು. ಅಕೇರಿಗೂ ಭೂತ ಬಲಿ ಮಾ ಪೂಜೆ ಬಾಕಿ ಮಾರು ಚೆಂಡು ಉಚ್ಚಯ ನಡೆತಂಡು.
ತಾಲೂಕು ಕುಳಾಯಿ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಮಾರ್ಚ್ 5-13 ಮುಟ ನಡತೊಂದಿತ್ತದು ಗುರುವಾರ ಜುಮಾದಿ ದೈವದ ಪ್ರತಿಷ್ಠೆ ಮಲ್ತದು ಕಳಶ ಮೈತಿರು ಗಣಪತಿ ಬೊಕ್ಕ ಶಾಸ್ತ್ರ ದೇವಿರ್ನ ಪ್ರತಿಷ್ಠೆ ಮಲ್ತಿರು. ಕುಡ್ಲಾ ತಾಲೂಕುದ ಕುಳಾಯಿ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಮಾರ್ಚ್ 5-13 ಮುಟ ನಡತೊಂದಿತ್ತದು ಗುರುವಾರ ಜುಮಾದಿ ದೈವದ ಪ್ರತಿಷ್ಠೆ ಬೊಕ್ಕ ಗಣಪತಿ ಬೊಕ್ಕ ಶಾಸ್ತ್ರ ದೇವಿರ್ನ ಪ್ರತಿಷ್ಠೆಗೆ ಅಟ್ಟಣೆ ಮಲ್ತದಿತ್ತಿರು. ಚಿತ್ರಾಪುರ ಮಠಾಧೀಶರು ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಯರ್ನ ನಿರ್ದೇಶನದಂಚ ಕುಡುಪು ನರಸಿಂಹ ತಂತ್ರಿಲಿನ ದುಂಬಾಳ್ತೆಡು ವಾಸ್ತು ಎಡೇನ ತೆರೆದಿನಾರು ಕುಡುಪು ಕೃಷ್ಣರಾಜ ತಂತ್ರಿಯರ್ನ ಮಾರ್ಗದರ್ಶನಡು ದೇವಸ್ಥಾನದ ಪೂಜೆ ಮಲ್ಪುನ ಸುಬ್ರಹ್ಮಣ್ಯ ಭಟ್ ಇತದು ಧಾರ್ಮಿಕ ವಿಧಿವಿಧಾನುಲಿನ ನಡಪಾದ ದೇವರಿಗೂ ಅನುಜ್ಞಾ ಕಲಶ ಮೈತಿರು. ಹೊಸ ಸಾನುಡು ಜುಮಾದಿ ದೈವದ ಪ್ರತಿಷ್ಠೆ ಮಲ್ತದು ಕಲಶ ಮೈತದು ತಂಬಿಲ ಕರಿತಿರು. ಜುಮಾದಿನ ಬೊಳ್ಳಿದ ಮುಗ ಸಮರ್ಪಣೆ ಆಂಡು ಶ್ರೀ ಗಣಪತಿ ಬೊಕ್ಕ ಶಾಸ್ತ್ರ ದೇವಿರ್ಲೆನ ಪ್ರತಿಷ್ಠೆ ಮಲ್ತದು ಮಾ ಪೂಜೆ ಕರಿತಿರು. ಊರು ಪರವೂರ ಭಕ್ತರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿಲಿನ ಗುರ್ಕಾರ್ಲು ಮಾತಾ ಪದಾಧಿಕಾರಿಲು ಸದಸ್ಯರು ಪಾಲ್ಗೊಳ್ಳಿರು. ಬಂಟರ್ನ ಯಾನೆ ನಾಡವೀರನ ಸಮುದಾಯದ ಮಾತಾ ಬೇಡಿಕೆಲೆ ನಡಪಾದ ಕೊರ್ಪುಣಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ಕೊಡ್ತಿರಂದು ಜಾಗತಿಕ ಬಂಟರ್ನ ಸಂಗೊಲಿನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ತೆರಿಪಾದರು. ಬಂಟರ್ನ ಯಾನೆ ನಾಡವೀರನ ಸಮುದಾಯದ ಮಾತ ಬೇಡಿಕೆಲೆ ನಡಪಾದ ಕೊರ್ಪುಣಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ಕೊಡ್ತಿರಂದು ಜಾಗತಿಕ ಬಂಟರ್ನ ಸಂಗೊಲಿನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ತೆರಿಪಾದರು. ಮಾರ್ಚ್ 7కు ತನಕ ಬೊಕ್ಕ ಒಕ್ಕೂಟದ ಪದಾಧಿಕಾರಿಗಳು ಇತ್ತಿನ ಕೂಟನು ಮುಖ್ಯಮಂತ್ರಿಗಳು ಅರಿನ ಆಫೀಸುಗಳು ಎಪ್ಪಡಾದು ಬಂಟ ಸಮುದಾಯದ ಮಾತಾ ವಿಚಾರಗಳನ್ನು ಬಗೆಟ್ಟು ಸರಿಯಾದ ಪಿಂದದು ಪಾತ್ರಕತೆ ನಡಪಾದು ಒಕ್ಕೂಟದ ಬೇಡಿಕೆಲೆಗೂ ಒತ್ತು ಕೊರ್ಪುಣಂದು ನಂಬಾದಿರು. ಜಾಗತಿಕ ಬಂಟೆರ್ನ ಸಂಗುಲಿನ ಒಕ್ಕೂಟದ ಮುಲ್ಕಿ ರಾಷ್ಟ್ರೀಯ ರಾಜಮಾರ್ಗ ಕೈತಲ್ದ ಕನ್ಯಾಣ ಸದಾಶಿವ ಶೆಟ್ಟಿ ಸಂಕೀರ್ಣುಡು ಆಯರೆಪ್ಪುನ ಸಮುದಾಯ ಭವನ ಬೊಕ್ಕ ಬೇತೆ ಯೋಜನೆಗಳಿಗೂ ಸರ್ಕಾರ ಅನುದಾನನು ಮುಂದುವೆ ಪೊರ್ತು ಬಿಡುಗಡೆ ಮಲ್ತದಿರು. ಬಂಟ ಸಮುದಾಯನು ರಡ್ಡನೆ ಏಕ ಸೇರ್ಸಾವನ ಬಗೆಟ್ಟು ನಂಬಾದಿರು. ಬಂಟ ನಾಡವಿರ್ನ ನಿಗಮ ತಾಪನೆಗೂ ಒಪ್ಪಿಗೆ ತೆರಿಪಾದಿರು. ಇಂಚಾದ ಸಮುದಾಯದ ಪೊರ್ಬಾಟಗೂ ಒಂಜಿ ಹಂತದ ಜಯ ತೆಗೆದನಂದು ಐಕಳ ಹರೀಶ್ ಶೆಟ್ಟಿ ಪಂಡಿರು. ಮುಖ್ಯಮಂತ್ರಿಯರಿನ ತೂಯಿನ ಪೊರ್ತುಡು ಒಕ್ಕೂಟದ ಒತ್ತು ಗುರ್ಕಾರ್ಯರು ಕರ್ನೀರೆ ವಿಶ್ವನಾಥ ಶೆಟ್ಟಿ, ಪಣವದ ಗುರ್ಕಾರ್ಯರು ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಒಟ್ಟಿಗಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಿರ್ದೇಶನದಂಚ ಮಾರ್ಚ್ 11కు ಪುತ್ತೂರು ವಿಧಾನಸಭಾ ಕ್ಷೇತ್ರಡು ಕರಾವಳಿ ಪ್ರಜಾಧ್ವನಿ ಕಾರ್ಯಕ್ರಮದಿ ಒಂದೊಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ವಿಶ್ವನಾಥ ರೈ ಪುತ್ತೂರುಡು ಸುದ್ದಿಗುಟ್ಟೋಡು ತೆರಿಪಾದರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಎಂಬಿ ವಿಶ್ವನಾಥ್ ರೈ ಪುತ್ತೂರುಡು ಸುದ್ದಿಗುಟ್ಟೋಡು ಪಾತಿರ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಿರ್ದೇಶನದಂಚ ಮಾರ್ಚ್ 11కు ಪುತ್ತೂರು ವಿಧಾನಸಭಾ ಕ್ಷೇತ್ರಡು ಕರಾವಳಿ ಪ್ರಜಾಧ್ವನಿ ಕಾರ್ಯಕ್ರಮಾದಿ ಒಂದೊಂಡು ಆನಿಕಾಂಡೆ 11 ಗಂಟೆಗೂ ಉಬಾರೆಡು ಶುರುವಾದ ಮಧ್ಯಾಹ್ನ ಪದ್ರಾಡು ವಿಟ್ಲಾಡು ಮೂಜೆಕು ಕುಂಬ್ರಾಡು ಬಯ್ಯ ಐನೆಕು ಪುತ್ತೂರು ಕಿಲ್ಲೆ ಮೈದಾನಡು ಕಾರ್ಯಕ್ರಮ ನಡಪುಣೊಂದು ಪಂಡಿರು. ರಾಜ್ಯ ನಾಯಕರು ಬಿಕೆ ಹರಿಪ್ರಸಾದ್, ಕೆಪಿಸಿಸಿ ಒತ್ತು ಗುರ್ಕಾರ್ಯರು ಮಧು ಬಂಗಾರಪ್ಪ, ಕಾರ್ಯ ಗುರ್ಕಾರ್ಯರು ಸಲೀಂ ಮೊಹಮ್ಮದ್, ಶಾಸಕರು ಮಂಜುನಾಥ ಭಂಡಾರಿ ದುಂಬಾಳ್ತೇಡು ಜಿಲ್ಲೆದ ನಾಯಕಿಯರು ಪಾಲ್ಗೊಳ್ಳುವರು. ಬಿಜೆಪಿ ಪಕ್ಷದ ಭ್ರಷ್ಟಾಚಾರ 40% ಕಮಿಷನ್ ದಂಧೆ ಜನವಿರೋಧಿ ನೀತಿಲಿನ ಬಗೆಟ್ಟು ಜನಕ್ಳಿಗೂ ತಿಳುವಳಿಕೆ ಮೂಡವನ ಕೆಲಸ ನಡೆದು ಆಯ್ರೆ ಉಂಡೊಂದು ವಿಶ್ವನಾಥ್ ರಾಯ್ ತೆರಿಪಾಯರು. ಕಾಂಗ್ರೆಸ್ ಪುತ್ತೂರು ನಗರ ಗುರ್ಕಾರ್ಯರು ಮೊಹಮ್ಮದ್ ಅಲಿ, ಅಲ್ಪಸಂಖ್ಯಾತ ಘಟಕ ಬ್ಲಾಕ್ ಕಾಂಗ್ರೆಸ್ ಶಕ್ಕು ಹಾಜಿ, ಬ್ಲಾಕ್ ಒತ್ತು ಗುರ್ಕಾರ್ಯರು ಮೌನಿಸ್ ಮಸ್ಕರೇನಸ್, ದಿವ್ಯಾ ಪ್ರಭಾ ಚಿಲ್ತಡ್ಕ ಸುದ್ದಿಗುಟ್ಟೊಡಿದ್ದರು. ಉಪ್ಪಿನಂಗಡಿಯಲ್ಲಿ ಪ್ರಾರಂಭವಾಗಿ 11 ಗಂಟೆಗೆ ಉಪ್ಪಿನಂಗಡಿಯಲ್ಲಿ ಪ್ರಾರಂಭ ಆಗ್ತದೆ. ಆ ಬಳಿಕ 12 ಗಂಟೆಗೆ ವಿಟ್ಲದಲ್ಲಿ ಪ್ರಾರಂಭವಾಗಿ ಮಧ್ಯಾಹ್ನ ಬಳಿಕ ಸಂಬಂಧಪಟ್ಟ ಹಾಗೆ ಕುಂಬಳದಲ್ಲಿ ನಾವು 3 ಗಂಟೆಗೆ ನಾವು ಈ ಕಾರ್ಯಕ್ರಮವನ್ನು
ಆಯೋಜಿಸಿದ್ದೇವೆ. ತದನಂತರ 5 ಗಂಟೆಗೆ ಇಲ್ಲಿ ಕಿಲ್ಲೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಚುನಾವಣಾ ಸಂದರ್ಭ ಇದು. ಬಿಜೆಪಿಯವರು ಬೇರೆ ಬೇರೆ ಆಶ್ವಾಸನೆಗಳಿಂದ ಕೋಮು ಭಾವನೆಗಳ ಮೂಲಕ ಕೆರಳಿಸುವ ಮೂಲಕ ಜನರಲ್ಲಿ ಭಾವನಾತ್ಮಕವಾಗಿ ಜನರನ್ನು ಮರಳು ಮಾಡುವಂತಹ ಕೆಲಸಗಳಿಗೆ ಅವರು ತೊಡಗಿಸಿಕೊಂಡಿದ್ದಾರೆ. ಪುತ್ತೂರು ತಾಲೂಕು ಕಬಕ ಬದಿಯಡ್ಕದ ವಿದ್ಯಾಪುರದ ಶ್ರೀ ನಾಗಬಕ ಪಂಚದೈವಲಿನ ಸಾನ್ನಿಧ್ಯುಡು ಗುರುವಾರ ಆಶ್ಲೇಷ ಬಲಿಪೂಜೆ ನಡಪಾದು ರಾತ್ರಿ ಲೆಕ್ಕೆಸಿರಿ ಬೊಕ್ಕ ಪರಿವಾರ ದೈವಲಿನ ನೇಮ ನಡಪಾಯರು. ಸಾರತ್ತುಂಜಿ ದೈವಲು ಸಾರತ್ತುಂಜಿ ನಮೂನೆ ಸಾರತ್ತುಂಜಿ ಆಚರಣೆ ಲೆಕ್ಕ ಮಲ್ಪರೆ ಪೋಂಡ ಕೈಕ್ ತಿಕ್ಕಂದಿನಾತ್ ದೈವಲು ದಾನೆ ಕತೆ ದಾನೆ ಪೊರ್ಲು ಕಾರಕ್ ಗಗ್ಗರ ಕೈಟ್ ಮಣಿ ಕಟ್ತಲೆ ಬೆರಿಕ್ ಅಣಿ ಸೊಂಟಗು ಜಕ್ಕಿರಣಿ ದಾನೆ ಅಬ್ಬರ ತಾಸೆ ವಾದ್ಯದ ಸ್ವರ ವಲಸರಿ ದೊಂಪದ ಬಲಿ ಧರ್ಮ ನೇಮ ಮಿಚ್ಚಿ ಮಹಿಮೆ ಪುದ್ವಾರ ಮಿಚ್ಚಿ ತುಳುನಾಡ ಸತ್ಯುಲೆನ ಆರಾಧನೆ ದಂಚಿ ಕಣ್ಣು ಪಾಡಿಂಡ ಒಂಜಿ ಅದ್ಭುತ ಲೋಕ ಕಣ್ಣದ ಮೆಣ್ಪುರಿ ಪಾರವನಂಚ ಕಣ್ಣೆದುರು ತೋಜು ಒಂದುವೇ ಸತ್ಯ ಧರ್ಮದ ತುಳುನಾಡ ಭೂತಾರಾಧನೆ. ಪುತ್ತೂರು ತಾಲೂಕು ಕಬಕ ಬದಿಯಡ್ಕ ವಿದ್ಯಾಪುರದ ಶ್ರೀ ನಾಗಬುಕ್ಕ ಪಂಚದೈವಲಿನ ಸಾನ್ನಿಧ್ಯುಡು ಗುರುವಾರ ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಕಬಕ ಶ್ರೀಧರ ಭಟ್ರಿನ ದುಂಬಾಳ್ತೆಡು ಆಶ್ಲೇಷ ಬಲಿಪೂಜೆ ನಡಪಾದು ರಾತ್ರಿ ದೈವಲಿನ ನೇಮಗು ಅಟ್ಟಣಿ ಮಲ್ತುದಿತ್ತೆರು. ಲೆಕ್ಕೆಸಿರಿ ಪಿಲಿಚಾಮುಂಡಿ ಪಂಜುರ್ಲಿ ಜುಮಾದಿ ಬೊಕ್ಕ ಗುಳಿಗ ಇಂಚ ಪಂಚ ದೈವಲು ಕ್ಷೇತ್ರಡು ನಿಲೆಯಾದುಲ್ಲ. ಊರು ಪರವೂರ ದೈವ ಭಕ್ತರು ಲೆಕ್ಕೆಸಿರಿ ಬೊಕ್ಕ ಪರಿವಾರ ದೈವಲಿನ ನೇಮ ತೂದು ಬೂಳ್ಯ ಪ್ರಸಾದದೆ ತೊಂಡೆರು. ಶ್ರೀ ನಾಗ ಬೊಕ್ಕ ಪಂಚ ದೈವಲಿನ ಸಾನ್ನಿಧ್ಯದ ಗುರ್ಕಾರ್ಯರು ಮರ್ಯಾದೆಯ ಗುರ್ಕಾರ್ಯರು ಬೊಕ್ಕ ಸದಸ್ಯರು ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ಆನಂದ ನೆಕ್ಕರೆ ಈ ಪೊರ್ತುಡಿತದು ದೈವಲಿನ ಇಂಬು ನಟ್ಟುಂಡೆರು.
ತಾಲೂಕು ಬಂಟೀರ್ನ ಸಂಘ ಬೊಕ್ಕ ಬಂಟೀರು ಪೊಂಜೋಲಿನ ಸಂಘದ ಒಟ್ಟು ಸೇರಿಕೆಡು ಮಾರ್ಚ್ 16 ಕಾಂಡೆ ಒರ್ಮೆಡ್ದು ಕೊಂಬೆಟ್ಟು ಎಂ ಸುಂದರರಾಮ್ ಶೆಟ್ಟಿ ನೆಂಪುದ ಬಂಟೀರ್ನ ಭವನುಡು ಪೊಂಜೋಲಿನ ದಿನಾಚರಣೆ ಬೊಕ್ಕ ಸಾಧಕರಿಗೆ ತಮ್ಮನದ ಕಾರ್ಯಕ್ರಮ ದೀವೊಂದಾಂದು ಸಂಘದ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯಟ್ಟು ಸುದ್ದಿಗೋಟುಡು ತೆರಿಪಾದರು. ಪುತ್ತೂರು ತಾಲೂಕು ಬಂಟೀರ್ನ ಸಂಘದ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯಟ್ಟು ಪುತ್ತೂರುಡು ಸುದ್ದಿಗೋಟುಡು ಪಾತಿರ್ದು ಕುಡ್ಲದ ಬಂಟೀರ್ನ ಯಾನೆ ನಾಡವಿರ್ನ ಮಾತೃ ಸಂಘದ ಸಾಕಾರುಡು ಪುತ್ತೂರು ತಾಲೂಕು ಬಂಟೀರ್ನ ಸಂಘ ಬೊಕ್ಕ ಬಂಟೀರು ಪುಂಜೋಲಿನ ಸಂಘದ ಒಟ್ಟು ಸೇರಿಗೆಡು ಮಾರ್ಚ್ 16 ಕಾಂಡೆ ಒರ್ಮಿಡ್ದು ಕೊಂಬೆಟ್ಟು ಎಂ ಸುಂದರರಾಮ ಶೆಟ್ಟಿ ನೆಂಪುದ ಬಂಟೀರ್ನ ಭವನುಡು ಪೊಂಜೋಲಿನ ದಿನಾಚರಣೆ ಬೊಕ್ಕ ಸಾಧಕರಿಗೂ ತಮ್ಮನದ ಕಾರ್ಯಕ್ರಮ ದೀವೊಂದಾಂದು ಪಂಡಿರು. ಬಂಟ ಸಮಾಜಡು ಶೇಕಡ 30 ಜನ ಮಾತ್ರ ಬಲ ಇತ್ತಿನಕಲು ಆದಿತದು ಗ್ರಾಮೀಣ ಭಾಗಡು ಇತ್ತೆಲ್ಲ ಬಡವಿರುಳ್ಳಿರು. ಸಂಘದ ನಿಲೆಟ್ ತಿಂಗಳು 25 ಮುಪ್ಪ ಬಡವಿರ್ನ ಕುಟುಂಬ ಮುಟ್ಟ ಪಣವು ಸಹಾಯ ಕೊರೊಂದು ಬೈದಂಡು ಬೇತನೆ ನಿಗಮಗಾದು ಶಾಸಕರಿಡ ಭಿನ್ನೈತೊನ್ನ ಓಲೆ ಕೊಡ್ತುಡು. ನೂತ ಮುಪ್ಪ ಬಂಟೀರ್ನ ಸಂಘ ಮುಖ್ಯಮಂತ್ರಿಲೇನು ತುಯರಂಡು ಓಟುಡ್ದ ಬೊಕ್ಕ ಜಿಲ್ಲಾ ಮಟ್ಟಡು ಸೇರ್ದು ಈ ಬಗೆಟ್ಟು ತೀರ್ಮಾನ ತೆತ್ತನುಂಡು. ಪೊಂಜೋಲಿನ ದಿನಾಚರಣೆ ಲೆಕ್ಕುಡು ಮಹಿಳಾ ಬಂಟ ಸಂಭ್ರಮ ಕಾರ್ಯಕ್ರಮ ಕಾಂಡೆ ಒರ್ಮರೇಕು ನಡಪೆರೆಯಿತದು ಉದ್ಯಮಿ ಲತಾ ಪಿ ಶೆಟ್ಟಿ ಉದಿಪರ ಮಲ್ಪೇರು. ಪೊಂಜೋಲಿನ ಬಂಟೀರ್ನ ಸಂಘದ ಗುರ್ಕಾರ್ದಿ ಸಬಿತಾ ಭಂಡಾರಿ ಗುರ್ಕಾರ್ಮೆ ವಹಿಸುವಿರೆಂದು ಶಶಿಕುಮಾರ್ ರೈ ಬಾಲ್ಯಟ್ಟು ಪಂಡಿರು. ಸಂಘದ ಪ್ರಧಾನ ಕಾರ್ಯಂತರು ರಮೇಶ್ ಬಿ ರೈ ಡಿಂಬ್ರಿ, ಒತ್ತು ಗುರ್ಕಾರ್ಯರು ರೋಷನ್ ರೈ ಬನ್ನೂರು, ಪಣವದ ಗುರ್ಕಾರ್ಯರು ಕೃಷ್ಣ ಪ್ರಸಾದ್ ಆಳ್ವ ಒಪ್ಪಳಿಕೆ, ಪೊಂಜೋಲಿನ ಸಂಘದ ಗುರ್ಕಾರ್ದಿ ಸಬಿತಾ ಭಂಡಾರಿ ಸುದ್ದಿಗೋಟುಡಿದ್ದರು. ಬಂಟರ ಸಂಘದಲ್ಲಿ ನಡೆಸಿದಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಈ ವರ್ಷ ಜೊತೆಯಾಗಿ ಇಟ್ಟಿದ್ದೇವೆ. ಮಹಿಳಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಎನ್ನುವಂತಹ ಕಾರ್ಯಕ್ರಮವನ್ನ ನಾಡ್ದು 12ನೇ ತಾರೀಕು 9 ಗಂಟೆಯಿಂದ ಸುಮಾರು 2 ಗಂಟೆಯ ತನಕ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. ಪ್ರಥಮ ಬಾರಿಗೆ ಮಹಿಳಾ ಸಂಘ ಮತ್ತು ಬಂಟರ ಸಂಘ ಕಾರ್ಯಕ್ರಮವನ್ನು ಜೋಡಣೆಯನ್ನು ಮಾಡಿಕೊಂಡು ಮಹಿಳಾ ದಿನಾಚರಣೆ ನಿನ್ನೆಯ ದಿವಸ ಆಗಬೇಕಿತ್ತು. ಆದರೆ ನಾವು ಆದಿತ್ಯವಾರದ ದಿವಸವನ್ನು ಕ್ರೋಢೀಕರಿಸಿಕೊಂಡು ಈ ಆದಿತ್ಯವಾರ ದಿವಸ ಮಹಿಳಾ ದಿನಾಚರಣೆಯನ್ನ ಬಂಟರ ಸಂಘದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಲತಾ ಪಿ ಶೆಟ್ಟಿ ಅವರು ಉದ್ಘಾಟನೆಯನ್ನು ನಡೆಸಲಿದ್ದಾರೆ. ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಬಿತಾ ಭಂಡಾರಿ, ಹಾಗೆ ಆಶಯ ಮಾತನ್ನ ಶ್ರೀಮತಿ ಮಲ್ಲಿಕಾ ಅಜಿತ್ ಶೆಟ್ಟಿ ಅವರು, ಹಾಗೆ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾ ಪ್ರಸಾದ್ ಅವರು, ರಮಾಕಾಂತಿ, ಹಾಗೆ ನಮ್ಮಿಂದ ವಿಶೇಷವಾಗಿ ಮಹಿಳೆಯರಿಂದ ಸನ್ಮಾನವನ್ನು ಪಡೆಯಲಿಕ್ಕಿದ್ದಾರೆ ಆಶಾ ಶಂಕರ್ ಭಂಡಾರಿ ಡಿಂಬ್ರಿ, ಹಾಗೆ ಅನಿತಾ ದೀಪಕ್ ಶೆಟ್ಟಿ, ರಾಧಾ ಬೀರಯ್ಯ ಅವರು. ಕುಡ್ಲದ ಊರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಾದಿ ಮಹಾಪೂಜದ ಲೆಕ್ಕೋಡು ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಬೊಕ್ಕ ಮಾತಾ ಸೇವಾ ಪ್ರತಿಷ್ಠಾನದ ಒಟ್ಟು ಸೇರಿಕೆಡು ಫಜಲೋನ ಸಂಭ್ರಮ್ 2023 ಗಡ್ದದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದಿತ್ತರು. ಕುಡ್ಲದ ಉರುವ ಮಾರಿಯಮ್ಮ ದೇವಸ್ಥಾನದ ವರ್ಷಾದಿ ಮಹಾಪೂಜದ ಲೆಕ್ಕೊಡು ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಬೊಕ್ಕ ಮಾತಾ ಸೇವಾ ಪ್ರತಿಷ್ಠಾನದ ಒಟ್ಟು ಸೇರಿಗೆಡು ಫಜಲೋನ ಸಂಭ್ರಮ್ 2023 ಗಡ್ದದ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು. ಕಾರಣ 4 ವರ್ಷಲಿಡ್ದು ಬಾರಿ ಗೌಜಡಿ ನಡತು ಬೈದಿರ ಈ ಸಾಂಸ್ಕೃತಿಕ ಸಂಭ್ರಮ ಈ ಸರ್ತಿಲ ಬಾರಿ ಸಂಭ್ರಮಡು ನಡತಂಡು. ಪಾಕಜನ ಕಲಾವಿದರು ಒಟ್ಟು ಸೇರ್ದಿತ್ತಿನ ಈ ಕಾರ್ಯಕ್ರಮಟ್ಟು ಜನಕ್ಲೆನ ಕಲಾ ಅಭಿಮಾನಿಲಿನ ಉಡಲುಗೆಂದು ನಂಚ ಮನಸ್ಸುಗುಲ್ಲಾಸದ ಕಾರ್ಯಕ್ರಮಲು ಮೂಡ್ದು ಬತ್ತಂಡು. ಮಿನ್ನೆರ್ನ ಒಟ್ಟುಗೂ ತೊಡರ್ ಬೊಲ್ಪ ಪೊತ್ತಾದ ಸಭಾಲೇಸು ಉದಿಪನಾಡು ತುಂಬದ ಸೇನಾಧಿಕಾರಿ ರಾಜೇಶ್ ಬೊಕ್ಕಪಟ್ನ, ಅಥ್ಲೆಟ್ ಶ್ರೀಮತಿ ಶಾಂತಾ ಉರ್ವ, ಶ್ವಾನ ಪಾಲಕಿ ರಜನಿ ದಾಮೋದರ ಶೆಟ್ಟಿ ಮಕ್ಕಳಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಪದಪನ್ಪುನ ಪುದರ್ಪೊಯ್ ಬಿರ್ಸೆ ರಘು ದೀಕ್ಷಿತ್ ಕಾರ್ಯಕ್ರಮಟ್ಟು ಅಭಿಮಾನಿಲಿನ ಮೆಚ್ಚುಗೆಗೆ ಸಂದಿಯರು. ಶಾಸಕರ ವೇದವ್ಯಾಸ್ ಕಾಮತ್ ರಘು ದೀಕ್ಷಿತಿರ್ನ ಬಗೆಟ್ ಮೆಚ್ಚುಗೆದ ಪಾತೆರ ಪಂಡೆರು. ರಘು ದೀಕ್ಷಿತ್ ಬೊಕ್ಕ ವೇದವ್ಯಾಸ್ ಕಾಮತರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕಾರ್ಯಕ್ರಮ ನಡಪಾದ ಕೊರ್ಪುನ ಕರ್ನಾಟಕದ ಪುದರ್ಪೊಯ್ ಕಲಾವಿದರು ಅನುಶ್ರೀ ಕುಡ್ಲಡ್ ಅರೆನ ದುಂಬುದ ನೆನಪುಲು ಬೊಕ್ಕ ಪ್ರತಿ ಒಂಜಿ ಶುಕ್ರವಾರಲ ಉರುವ ಮಾರಿಯಮ್ಮ ದೇವಸ್ಥಾನಗೂ ಪೋವಂದಿತ್ತಿನೇನು ನೆಂಪು ಮಲ್ತೊಂದು ತುಳು ಅಪ್ಪೆ ಭಾಷೆಡೆ ಪಾತಿರಿಯರು. ಎಂಕುಲು ಬಾರಿ ಬಂಗ ಉಪ್ಪುನ ಟೈಮ್ ಇಡ್ಲ ಎಂಕ್ಲಿಗ್ ಮಾತೆರ್ಲ ಕೈ ಬುಡ್ರಿಂಡಲ್ಲ ಎಂಕ್ಲಿಗ್ ಕೈ ಬುಡಂದಿನ ಒಂಜಿ ಅಪ್ಪೆ ಪಂಡವು ಮಾರಿ ಗುಡಿತ ಅಪ್ಪೆ ಐನ್ ಯಾನ್ ಎಂಕುಲು ಏಪಲ ಮಾರೆ ಪೂಜಾ
ಇತ್ತೆಲ್ಲ ಎಂಕಲ್ ಕುಡ್ಲ ಬತ್ತನ ಎಂಕಲ್ ಮಾತ ಓಲೆ ಪೋಂಡಲ ಇಡೆ ಬತ್ತದೆ ಎಂಕಲ್ ನಾ ಒಂಜಿ ಜರ್ನಿ ಮುಗಿಯುನು ಏಪಲ ಮಾರಿಗುಡಿ ಬತ್ತದೆ ಪೋಪ ಎಂಕ್ ಒಂದುವೇ ಏರಿಯಾಗ ಬಂದಾಗ ಹೆಂಗ್ ಮಸ್ತ್ ಖುಷಿ ಆಪುಂದ ಆಯ್ಪಂಡ ಈ ಸುಲ್ತಾನ್ ಬತ್ತೇರಿಡು ಅಲ್ಪ ಬೀಚ್ ಡಿ ಏತ್ ನಲ್ತದೆ ಯಾನ್ ಏತ್ ಗೊಬ್ಬುದೆ ಲೆಕ್ಕನೇ ಇಜ್ಜಿ ಎಂಕುಲು ಇತ್ತಿನ ಜಾಗಡ್ ಬತ್ತದು ಎಂಕುಲು ಉಂತದು ಇನಿಕ್ ಈತ್ ಜನ ಎಂಕ್ಲೆಗೋಸ್ಕರ ರಾತ್ರಿ 12 ಗಂಟೆ ಮುಟ್ಟ ಕಾತದು ನಿಕ್ಕುಲ್ ಈತ್ ಮೋಕೆಡ್ ನಿಕ್ಕುಲ್ ಮುಲ್ಪ ಕುಲ್ಲುದು ಎಂಕ್ಲೆನ್ ತೂವೊಂದುಲ್ಲಾರ ಎಂಕ್ಲೆಗೋಸ್ಕರ ಕುಲ್ಲುದು ಅರ್ಪಂಡ ನಾನೊಂದು ಜನ್ಮದೆತ್ತು ಬರೋಡು ನಿಕ್ಲೆಗೆ ಥ್ಯಾಂಕ್ಸ್ ಪಂಡ್ರೆಗೋಸ್ಕರ ಆತ ಸ್ಪೆಷಲ್ ಮೂಮೆಂಟ್. ಅನುಶ್ರೀರಿಗೆ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಜಯಾಸಿ ಕೋಟ್ಯಾನ್, ಗುರ್ಮೆ ಸುರೇಶ್ ಶೆಟ್ಟಿ, ಯಶವಂತ ಪಿ ಮೆಂಡನ್, ಅನಿಲ್ ಕುಮಾರ್ ಬೊಕ್ಕಪಟ್ನ, ಮನೋಹರ ಬೋಳೂರ್, ಗಣೇಶ್ ಕುಲಾಲ್, ಜಗದೀಶ್ ಬಂಗೇರ ಬೋಳೂರು, ರಾಕೇಶ್ ಸಾಲಿಯನ್ ಚಿಲಿಂಬಿ, ಮನೋಜ್ ಶೆಟ್ಟಿ, ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಗುರ್ಕಾರರು, ಗೌತಮ್ ಕೋಡಿಕಲ್ ಬೊಕ್ಕ ಸರ್ವ ಸದಸ್ಯರು ಪಾಲ್ದೆತ್ತೊಂಡೆರು. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆರು.